ಏನಾಗಿದೆ ಅಂತ ಹೇಳಿದರೆ ವಾಟ್ಸಪ್ಪಲ್ಲಿ ನಮಗೆ ಅಧಿಕಾರಿಗಳು ನೋಟಿಸ್ ಕಳಿಸ್ತಾರೆ, ಅದು ಕೂಡ ಅನಧಿಕೃತ. ವಾಟ್ಸಪ್ ಎನ್ನುವಂಥದ್ದು ಅಧಿಕೃತವಾದಂಥ ಒಂದು ಇದಲ್ಲ. ಮನೆಗೆ ನೋಟಿಸ್ ಕಳಿಸಿದರೆ ಅದು ಅಧಿಕೃತ ಆಗಿರುತ್ತೆ, ಅಥವಾ ಇಮೇಲ್ ಮಾಡಿದರೆ ಅಧಿಕೃತವಾಗಿರುತ್ತೆ. ಆದರೆ ಇವತ್ತು ವಾಟ್ಸಪ್ಪಲ್ಲಿ ನೋಟಿಸ್ ಕಳಿಸಿ ನಾಳೆ ಬೆಳಿಗ್ಗೆ ನೀವು ಆ ಸ್ಪಾಟಲ್ಲಿ 11 ಗಂಟೆಗೆ ಇರಬೇಕು ಅಂತ ಹೇಳಿ ನೀರಾವರಿ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ನಮಗೆ ನೋಟಿಸ್ ಕಳಿಸ್ತಾರೆ. ನಾವು ಅದರ ಜೊತೆಗೆ ಆ ನೋಟಿಸಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ನೀವು ಅಶ್ವಿನಿ ಅವರನ್ನು ದಾಖಲೆ ಸಹಿತ ಕರ್ಕೊಂಡು ಬರಬೇಕು ಅಂತ. ಹಾಗಾಗಿ ನನಗೆ ಅನ್ನಿಸ್ತಾ ಇದೆ, ಸರಕಾರಕ್ಕೆ ಆಗಿರ್ಬೋದು ಅಥವಾ ಜಿಲ್ಲಾಡಳಿತಕ್ಕೆ ಆಗಿರ್ಬೋದು ಅಥವಾ ಅಧಿಕಾರಿಗಳಿಗೆ ಅಶ್ವಿನಿಯ ಪರಿಸ್ಥಿತಿ ಇನ್ನೂ ಕೂಡ ಏನು ಅಂತ ತಿಳಿದಿಲ್ಲ ಅಂತ ಹೇಳಿ, 2 ಕಾಲುಗಳನ್ನು ಕಳೆದುಕೊಂಡಿದ್ದಾರೆ ಅಂತ ಹೇಳೋದು ಮರ್ತು ಹೋಗಿದೆ ಏನಂತ ನನಗೆ ಅನ್ನಿಸ್ತಾ ಉಂಟು. ಇವತ್ತು ನಾವು ಏನು ಮಾಡಿದೆವು, ಈ ಮೆಸೇಜ್ಗೆ ಸ್ಪಂದಿಸಿ ಅವರಿಗೆ ಕಾನೂನಿಗೆ ಗೌರವಿಸಿ ಅಶ್ವಿನಿ ಅವರನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೇವೆ. ಈ ಪರಿಸ್ಥಿತಿಯಲ್ಲಿ ಇಲ್ಲಿ ಕರ್ಕೊಂಡು ಬಂದ ನಂತರ ನಮಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೆಸೇಜ್ ಬರುತ್ತೆ, ನನಗೆ ಇವತ್ತು ಬರಲಿಕ್ಕಾಗೋದಿಲ್ಲ, ನನಗೆ ಹುಷಾರಿಲ್ಲ ಅಂತ ಹೇಳಿ. ನಾವು ಅಶ್ವಿನಿಯನ್ನು ಯಾವ ಪರಿಸ್ಥಿತಿಯಲ್ಲಿ ಕರ್ಕೊಂಡು ಬಂದಿದೆ ಅನ್ನೋದು ಮುಖ್ಯ ಆಗಿಲ್ಲ, ಇಲ್ಲಿ ಅವರ ಆರೋಗ್ಯ ಅವರಿಗೆ ಮುಖ್ಯ ಆಯಿತು. ಅದಕ್ಕೆ ಅವರು ಮೆಸೇಜ್ ಮಾಡೋದಾದರೂ ಇದನ್ನು ಮೊದಲೇ ನಮಗೆ ಅವರನ್ನು ಕರ್ಕೊಂಡು ಬರೋದಕ್ಕಿಂತ ಮುಂಚೆ ತಿಳಿಸಬೇಕಿತ್ತು. ನಾವು ಇಲ್ಲಿಂದ ಅವರಿಗೆ ಕಾಲ್ ಮಾಡಿದೆವು. ಕಾಲ್ ಮಾಡುವಾಗ ಅವರ ಉತ್ತರ ಏನು ಅಂತ ಹೇಳಿದರೆ, ನನಗೆ ಹುಷಾರಿಲ್ಲ, ನಾನು ಇನ್ನೊಂದು ಸಲ ಪ್ರಯತ್ನ ಪಡ್ತೇನೆ. ಸರಿಯಾದ ಉತ್ತರವನ್ನು ಅವರು ನಮಗೆ ನೀಡಲಿಲ್ಲ. ಅದರ ನಂತರ ನಾವು CS ಸಾಹೇಬರಿಗೆ ಫೋನ್ ಮಾಡಿದ್ದೆವು. CS ಸಾಹೇಬರು ಫೋನ್ ತೆಗಿಲಿಲ್ಲ. ಅವರ ಅಸಿಸ್ಟೆಂಟ್ಗೆ ನಾವು ಫೋನ್ ಮಾಡುವಾಗ ಅವರಲ್ಲಿ ನಾವು ಈ ವಿಷಯವನ್ನು ತಿಳಿಸಿದಾಗ, ನಾವೀಗ ಏನು ಮಾಡಬೇಕು ಅಂತ ಕೇಳುವಾಗ ಅವರ ಉತ್ತರ ಕೂಡ ಸರಿಯಾಗಿರಲಿಲ್ಲ. ಅವರು ಅಲ್ಲಿಂದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಫೋನ್ ಮಾಡುವಾಗ, ನನಗೆ ಬರಲಿಕ್ಕಾಗೋದಿಲ್ಲ, ನಾನು ಇನ್ನೊಂದು ದಿನ ಕೊಡ್ತೇನೆ ಅಂತ ಹೇಳಿ ಅವರು ಹೇಳ್ತಾರೆ. ಇದರಲ್ಲೆಲ್ಲ ನಮಗೆ ಈ ಎಲ್ಲ ಒಂದು ಘಟನೆಯಿಂದಾಗಿ ನಮಗೆ ಸಂಶಯ ಮೂಡ್ತಾ ಇದೆ. ಏನಪ್ಪ ಇದರ ಹಿಂದೆ ಏನಾಗಿದೆ, ಇದರ ಹಿಂದೆ ಯಾರಿದ್ದಾರೆ ಎನ್ನುವ ಸಂಶಯ ನಮಗೆ ಮೂಡ್ತಾ ಇದೆ. ಒಂದು ಕುಟುಂಬಕ್ಕೆ ನ್ಯಾಯ ಕೊಡಲಿಕ್ಕಾಗೋದಿಲ್ಲ ಅಂತ ಹೇಳಿದರೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗ್ತಾ ಉಂಟಂತ ಹೇಳಿಯೇ ಪ್ರಶ್ನೆ ಮೂಡ್ತಾ ಇದೆ. ಅದೇ ರೀತಿ ಇವರಿಗೆ ಅವರ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದರೆ, ಗುಡ್ಡ ಕುಸಿದು 4 ತಿಂಗಳಾಗಿದೆ, ಸರಿಯಾದ ಸೂರಿಲ್ಲ, ಮನೆ ಇಲ್ಲ. ಆ ಪ್ರದೇಶವನ್ನು ಒಂದು ಸಲ ನೋಡಿದರೆ ಅಲ್ಲಿ ಅದನ್ನು ತೆಗೆದು ಅದರ ಒಳಗೆ ಕೆಲವು ಬೆಲೆ ಬಾಳುವ ವಸ್ತುಗಳಿತ್ತು. ಆ ಬೆಲೆ ಬಾಳುವ ವಸ್ತುಗಳಿಂದಾದರೂ ನಾವು ಏನಾದರೂ ನಮ್ಮ ಕಷ್ಟವನ್ನು ಪರಿಹರಿಸಿಕೊಳ್ಬೋದು ಅಂತ ಹೇಳಿದರೆ, ಅದಕ್ಕೂ ಆದೇಶ ನಮಗೆ ನೀಡ್ತಾ ಇಲ್ಲ. ಪಂಚಾಯತ್ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಅದನ್ನು ತೆಗೀಲಿಕ್ಕೂ ಕೂಡ ನಮಗೆ ಆದೇಶ ನೀಡ್ತಾ ಇಲ್ಲ. ಅದೇ ರೀತಿ 6 ತಿಂಗಳ ಬಾಡಿಗೆ ನಾವು ಕೊಡ್ತೇವೆ ಅಂತ ಹೇಳಿ ಅವತ್ತು ಗುಡ್ಡ ಕುಸಿತದಿಂದ ಎಲ್ಲ ಪಂಚಾಯತ್ನವರು ನಮಗೆ ಇಲ್ಲಿ ಭರವಸೆಯನ್ನು ಕೊಟ್ಟರು. ಆದರೆ ಇವತ್ತು ಅವರು ಯಾರೂ ಇಲ್ಲ, ಅವರು ಇವತ್ತು ಯಾರು ಈ ತೆರೆಯಿಂದ ಮರೆಯಾಗಿದ್ದಾರೆ ಅಂತ ಹೇಳ್ಬೋದು. ಈ ವಿನಂತಿ ಎಲ್ಲ ಅಧಿಕಾರಿಗಳಲ್ಲಿ ನಮ್ಮದು ಒಂದೇ ವಿನಂತಿ ಏನು ಅಂತ ಹೇಳಿದರೆ, ನಮಗೆ ಇಲ್ಲಿ ಮುಖ್ಯವಾಗಿ ಅಶ್ವಿನಿ ಅವರಿಗೆ ನ್ಯಾಯ ಸಿಗಬೇಕು, ಅವರಿಗೆ ಪರಿಹಾರ ಸಿಗಬೇಕು, ಅವರ ಮುಂದಿನ ಜೀವನ ನಡೆಸಲಿಕ್ಕೆ ಅವರಿಗೆ ಒಂದು ಏನಾದರೂ ಆಧಾರ ಬೇಕು. ಇದಕ್ಕೆ ಶಾಸಕರಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಮುಖ್ಯವಾಗಿ ಕಾಳಜಿ ವಹಿಸಿಕೊಂಡು ಸತ್ಯ ಏನಿದೆ ಆ ಸತ್ಯವನ್ನು ತಿಳಿಸಿ ಅವರಿಗೆ ನ್ಯಾಯ ದೊರಕಿಸುವಲ್ಲಿ ಜಿಲ್ಲಾಡಳಿತ ಪ್ರಯತ್ನ ಪಡಬೇಕು. ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಇದಕ್ಕೆ ಮುಖ್ಯವಾಗಿ ಕಾಳಜಿ ವಹಿಸಿ ಈ ಒಂದು ತನಿಖೆಯನ್ನು ಈ ತನಿಖೆಗೆ ಇನ್ನಷ್ಟು ಬಲ ಬರಲಿಕ್ಕೆ ನಿಮ್ಮ ಒಂದು ಸಹಕಾರ ತುಂಬ ಅಗತ್ಯ ಇದೆ. ಅದೇ ರೀತಿ ನಮಗೆ ಈ ಮನೆಯನ್ನು ಈಗ ಅಂದರೆ ಅದರೊಳಗಿರೋ ಬೆಲೆಬಾಳುವ ವಸ್ತುಗಳನ್ನು ತೆಗೀಲಿಕ್ಕೆ ಒಂದು ಆದೇಶ ನೀವು ನೀಡಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾವು ಕಳಕಳಿಯಾಗಿ ವಿನಂತಿಸುತ್ತಾ ಅಶ್ವಿನಿಯವರಿಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಹೇಳಿ ನಾನು ಕಳಕಳಿಯಾಗಿ ವಿನಂತಿಸಿಕೊಳ್ತೇನೆ.